ಔಷಧಿಗಳ ಮಾರಾಟ ಮಳಿಗೆ ಫೈನ್ ಮೆಡಿಕಲ್ಸ್ ಪುತ್ತೂರಿನ ಕೆಎಸ್ಆರ್ಟಿಸಿ ಬಸ್ ನಿಲ್ದಾಣದ ಮುಂಭಾಗ ಎಎಂ ಕಾಂಪ್ಲೆಕ್ಸ್ನಲ್ಲಿ ಶುಭಾರಂಭಗೊಂಡಿತು. ಪುತ್ತೂರಿನಲ್ಲಿ ಆರಂಭಗೊಂಡ ಫೈನ್ ಮೆಡಿಕಲ್ಸ್ ಮಳಿಗೆಯನ್ನ ಶಾಸಕಿ ಶಕುಂತಲಾ ಟಿ ಶೆಟ್ಟಿ ಉದ್ಘಾಟಿಸಿ ಶುಭ ಹಾರೈಸಿದ್ರು. ಒಳ್ಳೊಳ್ಳೆ ಔಷಧಿ ಸಿಕ್ಕಿ ಜನರು ರೋಗ ಮುಕ್ತರಾಗಿ ಬದುಕುವುದಕ್ಕೆ ಎಲ್ಲರಿಗೂ ಸಹಕಾರ ಆಗಲಿ ಅಂತ ಹಾರೈಸ್ತಾ ಇದ್ದೇನೆ. ಈ ವೇಳೆ ಬದ್ರಿಯಾ ಜುಮಾ ಮಸೀದಿ ಖತೀಬರಾದ ಎಸ್ಪಿ ಮೊಹಮ್ಮದ್ ದಾರ್ಮಿ ಮಾತನಾಡಿ, ವೈದ್ಯರು ದೇಶದ ಆಸ್ತಿ. ದೇಶದಲ್ಲಿ ತಂತ್ರಜ್ಞಾನಗಳು ಮುಂದುವರಿಯುತ್ತಿದೆ. ಆಸ್ಪತ್ರೆಗಳು, ಮೆಡಿಕಲ್ಗಳು ಹೆಚ್ಚಾದಂತೆ ಜನರಿಗೆ ಸಹಕಾರಿಯಾಗಲಿದೆ ಎಂದು ಹೇಳಿದ್ರು. ಮೆಡಿಕಲ್ ಕ್ಷೇತ್ರದಲ್ಲಿ ಸಂಶೋಧನೆಯ ಕಾರಣದಿಂದಾಗಿ ಇವತ್ತು ಶಿಶು ಮರಣದ ಪ್ರಮಾಣ ತುಂಬಾ ಕಡಿಮೆಯಾಗಿದೆ. ಅದೇ ರೀತಿ ಸರಾಸರಿ ಆಯುಷ್ಯ, ಭಾರತೀಯರ ಆಯುಷ್ಯವು ಕೂಡ ಸರಾಸರಿ ಹೆಚ್ಚುತ್ತಾ ಇದೆ. ಬೇರೆ ಯಾವುದೇ ಇರಬಹುದು, ಪ್ರೆಷರ್, ಶುಗರ್ ಅದೆಲ್ಲ ಹೆಚ್ಚುತ್ತಾ ಇದ್ದರೂ ಇವತ್ತು ಸಂಶೋಧನಾತ್ಮಕವಾಗಿ ನಾವು ಭಾರತ ಕ್ಷೇತ್ರ ವೈಜ್ಞಾನಿಕವಾಗಿ ಹೆಚ್ಚು ಮುಂದುವರಿದಿದ್ದರಿಂದ ಭಾರತೀಯರ ಸರಾಸರಿ ಆಯುಷ್ಯ ಕೂಡ ಹೆಚ್ಚುತ್ತಾ ಇದೆ. ಆದ್ದರಿಂದ ತುಂಬಾ ಸಂತೋಷ. ಮೆಡಿಕಲ್ಗಳು ಹೆಚ್ಚಾಗಬೇಕು, ಆಸ್ಪತ್ರೆಗಳು ಹೆಚ್ಚಾಗಬೇಕು, ವೈದ್ಯರುಗಳು ಹೆಚ್ಚಾಗಬೇಕು, ಪೈಪೋಟಿ ಬರ್ತದೆ. ಆಗ ನಮ್ಮ ಭಾರತೀಯ ಸಂಸ್ಕೃತಿಯಲ್ಲಿ ಹೇಳ್ತಾ ಇದೆ, ವೈದ್ಯ ದೇವೋಭವ ಅಂತೇಳಿ. ಭಾರತೀಯ ಸಂಸ್ಕೃತಿ ಹಾಗೆ ಹೇಳ್ತದೆ, ವೈದ್ಯರು ದೇವರ ಸಮಾನ ಅಂತೇಳಿ. ಅಂತಹ ಒಂದು ವೈದ್ಯರುಗಳು ನಮ್ಮ ಭಾರತದ ಆಸ್ತಿ. ಹೆಚ್ಚೆಚ್ಚು ಒಳ್ಳೆಯ ಗುಣಮಟ್ಟದ ವೈದ್ಯರುಗಳು ನಮ್ಮಲ್ಲಿ ಇರಬೇಕು. ಕೇಂದ್ರ ಜುಮಾ ಮಸೀದಿಯ ಮುದ್ರಿಸ್ ಸೈಯದ್ ಅಹಮದ್ ಪಕೋಯ ತಂಗಲ್ ಆಶೀರ್ವಚನ ನೀಡಿದ್ರು. ಈ ಸಂದರ್ಭ ಕೆಪಿಸಿಸಿ ಕಾರ್ಯದರ್ಶಿಯಾಗಿರುವ ಜಿಲ್ಲಾ ಪಂಚಾಯತ್ ಸದಸ್ಯ ಎಂಎಸ್ ಮಹಮ್ಮದ್, ಮಧುಮೇಹ ತಜ್ಞ ಡಾಕ್ಟರ್ ನಜೀರ್ ಅಹಮದ್, ಹೃದ್ರೋಗ ತಜ್ಞ ಡಾಕ್ಟರ್ ಸುರೇಶ್ ಪುತ್ತೂರಾಯ, ನಗರಸಭಾ ಸದಸ್ಯ ರಾಜೇಶ್ ಬನ್ನೂರು, ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಮಹಮ್ಮದ್ ಬಡಕನೂರು, ಜೆಡಿಎಸ್ ರಾಜ್ಯ ಜಂಟಿ ಕಾರ್ಯದರ್ಶಿ ಇಬ್ರಾಹಿಂ ಗೋಳಿಕಟ್ಟೆ, ಮಿನಾ ಫ್ಯಾಬ್ರಿಕ್ ಶಾಪ್ನ ಮಾಲಕ ಮಹಮ್ಮದ್ ಕುಕ್ಕುವಳ್ಳಿ, ಸಿರಾಜುದ್ದೀನ್ ಸಕಾಪಿ ಕನ್ಯಾನ ಮತ್ತಿತರರು ಉಪಸ್ಥಿತರಿದ್ದರು. ಅನೀಶ್, ವಿ4 ನ್ಯೂಸ್ 24/7 ಪುತ್ತೂರು.